ಕಳೆದ ತಿಂಗಳು ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ದರ ಇಳಿಕೆ ಮಾಡುವ ಮೂಲಕ ಗ್ರಾಹಕರಿಗೆ ಕೊಂಚ ಸಮಾಧಾನ ನೀಡಿದ್ದ ತೈಲ ಕಂಪನಿಗಳು ಮಾರ್ಚ್ ತಿಂಗಳ ಮೊದಲ ದಿನವೇ ಮತ್ತೆ ಆಘಾತವನ್ನು ನೀಡಿವೆ. 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರವನ್ನು ₹113ಗಳಿಗೆ ಏರಿಕೆಯನ್ನು ಮಾಡಲಾಗಿದೆ. ಈ ಮೂಲಕ ಸಂಕಷ್ಟದ ನಡುವೆ ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆ ಬೀಳಲಿದೆ. ಮಂಗಳೂರಿನಲ್ಲಿ 14.2 ಕೆಜಿ ಅಡುಗೆ ಅನಿಲದ ಬೆಲೆ ಯಥಾಸ್ಥಿತಿಯಲ್ಲಿ ₹900 ಇದೆ. ಆದರೆ 19 ಕೆಜಿ ನೀಲಿ ಕನೆಕ್ಷನ್ ಬೆಲೆ ₹2000 ಇದೆ. ಫೆಬ್ರವರಿಗೂ ಮುನ್ನ ಕೇವಲ 5 ತಿಂಗಳಲ್ಲಿ ವಾಣಿಜ್ಯ ಬಳಕೆ ಅಡುಗೆ ಅನಿಲದ ದರವನ್ನು 5 ಬಾರಿ ಹೆಚ್ಚಳವನ್ನು ಮಾಡಲಾಗಿತ್ತು. ನವೆಂಬರ್ 1ರಂದು ಬೆಲೆ ಹೆಚ್ಚಳ ಮಾಡಲಾಗಿತ್ತು. ಅದಕ್ಕೂ ಮುನ್ನ ಅಕ್ಟೋಬರ್ 15ರಂದು ಬೆಲೆ ಏರಿಕೆಯಾಗಿತ್ತು. 2022ರ ಏಪ್ರಿಲ್ ಬಳಿಕ ಅಡುಗೆ ಅನಿಲ ದರದಲ್ಲಿ ಗಣನೀಯ ಏರಿಕೆ ಉಂಟಾಗುವ ಸಂಭವ ಇದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಎಲ್ಪಿಜಿ ಅನಿಲ ಸಿಲಿಂಡರ್ಗಳಲ್ಲದೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತು ವಿದ್ಯುತ್ ದರಗಳಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ರಷ್ಯಾ ಉಕ್ರೇನ್ ನಡುವಿನ ಕದನ ಜನಸಾಮಾನ್ಯರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಈ ಬಿಕ್ಕಟ್ಟು ಅನಿಲ ಹಾಗೂ ಇಂಧನ ಪೂರೈಕೆಗೆ ಭಾರಿ ಹೊಡೆತವನ್ನು ನೀಡಲಿದ್ದು ಸರಬರಾಜು ಸಮಸ್ಯೆ ಸೃಷ್ಟಿಯ ಭೀತಿ ಉಂಟಾಗಿದೆ.